ನಮಸ್ತೆ ವೀಕ್ಷಕರೇ, ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತ. ಹಿಂದಿನ ಕಾಲದಲ್ಲಿ ಒಂದು ಮಾತಿದೆ, ವೈದ್ಯೋ ನಾರಾಯಣ ಹರಿಹಿ ಅಂತ. ಅಂದರೆ ವೈದ್ಯರಲ್ಲಿ ದೇವರನ್ನು ಕಾಣುವಂಥದ್ದು. ಯಾಕೆ ಈ ಮಾತನ್ನು ಹೇಳ್ತಾರೆ ಅಂದರೆ, ಸಾಕ್ಷಾತ್ ದೇವರನ್ನು ನಾವು ವೈದ್ಯರಲ್ಲೇ ಕಾಣಬೇಕು. ನಮಗೆ ಬರುವಂತಹ ಯಾವುದೇ ಕಾಯಿಲೆಗಳನ್ನು ಕೂಡ ಗುಣಪಡಿಸುವವನೇ ವೈದ್ಯ. ಹಾಗಾಗಿ ವೈದ್ಯೋ ನಾರಾಯಣ ಹರಿ ಎನ್ನುವಂಥದ್ದು ಸೂಕ್ತವಾಗಿರುವಂತಹ ಒಂದು ಉಕ್ತಿ. ಇಂದಿನ ಸಂಚಿಕೆಯಲ್ಲಿ ನಾವು ಪುತ್ತೂರಿನ SDP ರೆಮಿಡೀಸ್ ಆ್ಯಂಡ್ ರಿಸರ್ಚ್ ಸೆಂಟರ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ಹರಿಕೃಷ್ಣ ಪಾಣಾಜೆ ಅವರು ನಮ್ಮೊಂದಿಗಿದ್ದಾರೆ. ಇವತ್ತು ಯಾವ ರೋಗದ ಬಗ್ಗೆ ಹಾಗೂ ಅದಕ್ಕೆ ಪೂರಕವಾಗಿ ಯಾವ ಔಷಧವನ್ನು ನಾವು ಆಯುರ್ವೇದದಲ್ಲಿ ಕಾಣಬಹುದು ಎಂಬುದನ್ನು ಸಂಕ್ಷಿಪ್ತವಾಗಿ ನಮಗೆ ತಿಳಿಸಿಕೊಡ್ತಾರೆ. ಡಾಕ್ಟರ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂತಹ ಸ್ವಾಗತ. ಹಿಂದಿನ ಸಂಚಿಕೆಗಳಲ್ಲಿ ನಾವು ಹಲವಾರು ಕಾಯಿಲೆಗಳ ಬಗ್ಗೆ ಹಾಗೂ ಅವುಗಳಿಗೆ ಬೇಕಾದಂತಹ ಆಯುರ್ವೇದದಲ್ಲಿ ಇರುವಂತಹ ಔಷಧದ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಇವತ್ತು ಯಾವ ಕಾಯಿಲೆಯ ಬಗ್ಗೆ ಹೇಳ್ತಾ ಇದ್ದೀರಾ? ಮಕ್ಕಳಿಂದ ಹಿಡಿದು ಮುದುಕರವರೆಗೆ ಸಾಮಾನ್ಯವಾಗಿ ಕಾಡುವಂತಹ ತೊಂದರೆ ಅಂತ ಹೇಳಿದರೆ ಕೆಮ್ಮು ಕೇವಲ ಒಂದು ಸಿಂಪ್ಟಮ್ ಆಗಿ ಕಾಣ್ತದೆ. ಅದು ಖಂಡಿತ ಕಾಯಿಲೆ ಅಂತ ಅಲ್ಲ. ಬೇರೆ ಬೇರೆ ಕಾಯಿಲೆಗಳ ಒಂದು ಮುಖವಾಣಿಯಾಗಿ ಅಥವಾ ಅದು ಪೂರ್ವರೂಪಿಯಾಗಿ ಕೆಮ್ಮು ನಮಗೆ ಕಂಡುಬರ್ತದೆ. ಸಾಮಾನ್ಯವಾಗಿ ಹೇಳೋದಿದ್ದರೆ ಟ್ಯೂಬರ್ಕ್ಯುಲೋಸಿಸ್, TB ಅಂತ ಹೇಳ್ತೇವೆ, ಅಲ್ಲಿ ಸಹ ಕೆಮ್ಮು ನಮಗೆ ಕಂಡುಬರ್ತದೆ. ಕೆಮ್ಮು ಅಂತ ಹೇಳಿದ ಕೂಡಲೇ ನಾವು ಯಾವುದು ಅದರ ಒರಿಜಿನ್ ಯಾವುದು ಅಂತ ಕಂಡುಹಿಡಲಿಕ್ಕೆ ನಾವು ವೈದ್ಯನಾಗಿ ಅವರು ಅದನ್ನು ಪ್ರಾರಂಭಿಸಬೇಕು. ನಂತರವೇ ಅದಕ್ಕೆ ಬೇಕಾದ ಚಿಕಿತ್ಸೆಯನ್ನು ಮಾಡಬೇಕು. ಆದ ಕಾರಣ ಕೆಮ್ಮು ಹೇಳಿದ ಕೂಡಲೇ ಸಾಮಾನ್ಯ ಚಿಕಿತ್ಸೆಗಳಿದೆ, ಅಥವಾ ಅದರ ಮೂಲ ಯಾವಂತ ಕಂಡು ಹುಡುಕುವ ನಂತರ ಕೆಮ್ಮಿಗೆ ಚಿಕಿತ್ಸೆ ಕೊಟ್ಟರೆ ಭಾಳ ಸೂಕ್ತವಾಗಿ ಅದು ಗುಣ ಆಗ್ತದೆ. ಈಗ ಬ್ರಾಂಕೈಟಿಸ್ ಇದ್ದರೂ ಸಹ ಕೆಮ್ಮು ಬರ್ತದೆ, ಅಥವಾ ಟ್ಯೂಬರ್ಕ್ಯುಲೋಸಿಸ್ ಇದ್ದರೂ ಸಹ ಕೆಮ್ಮು ಬರ್ತದೆ, ಲಂಗ್ಸಿನೊಳಗೆ ಟ್ಯೂಮರ್ ಇದ್ದರೂ ಸಹ ಕೆಮ್ಮು ಬರ್ತದೆ. ಅದು ಯಾವುದು ಅಂತ ಹೇಳಿ ಅದನ್ನು ಬೇರೆ ಬೇರೆ ವಿಧ ಮಾಡಿಕೊಂಡು ನಾವು ಚಿಕಿತ್ಸೆ ಮಾಡಿದರೆ ಕೆಮ್ಮು ಸುಲಭವಾಗಿ ಗುಣ ಆಗ್ತದೆ. ಹಾಗಾದರೆ ಇದು ಜಾಗ್ರತೆ ವಹಿಸಬೇಕಾದಂತಹ ಒಂದು ರೋಗವೇ? ಖಂಡಿತವಾಗಿಯೂ. ಕೆಮ್ಮದೆ ಹೇಳಲಿಕ್ಕೆ ನಾನು ಸುಲಭ ಇದ್ದರೂ ಸಹ ಬೇರೆ ಬೇರೆ ತೊಂದರೆಯಿಂದ ಬರುತ್ತಲ್ಲ, ಅದ ಕಾರಣ ನಾವು ಅದನ್ನು ಸೂಕ್ಷ್ಮವಾಗಿ, ಕೆಲವೊಮ್ಮೆ ಬರೀ ಎಲರ್ಜಿಯಿಂದಾಗಿ ಕೆಮ್ಮು ಬರ್ಬೋದು. ಸೊ ಅದು ಸಿಂಪಲ್ ಮದ್ದುಗಳಿಂದ ಗುಣ ಆಗ್ತದೆ. ಅದರ ಒಟ್ಟಿಗೆ ಶೀತ, ಜ್ವರ, ಅದರ ಒಟ್ಟಿಗೆ ಕೆಮ್ಮು ಒಂದು ಇದ್ದೇ ಇರುತ್ತದೆ. ಹೌದೌದು. ಸೊ ಆ ಟೈಮಲ್ಲಿ, ಆ ಸಮಯದಲ್ಲಿ ಅದು ಯಾವುದರಲ್ಲಿ ಬಂದಿದೆ ಎಂಬುದನ್ನು ಕಂಡು ಹುಡುಕಿಕೊಂಡು ಚಿಕಿತ್ಸೆ ಮಾಡ್ಬೋದು. ಆಯುರ್ವೇದದಲ್ಲಿ ಭಾಳ ಸೂಕ್ತವಾಗಿ ಈ ಕೆಮ್ಮಿಗೆ ಚಿಕಿತ್ಸೆಯನ್ನು ಹೇಳಿದ್ದಾರೆ. ಅದರ ಬಗ್ಗೆ ನಾನು ಇವತ್ತು ನಿಮಗೆ ಹೇಳ್ಬೋದು. ಡಾಕ್ಟರ್, ಈ ನಿರಂತರ ಶಬ್ದದೊಂದಿಗೆ ಕೆಮ್ಮು ಉತ್ಪತ್ತಿ ಹೇಗೆ ಆಗ್ತದೆ? ನಾವು ಶ್ವಾಸವನ್ನು ತಗೊಳ್ತೇವೆ, ಹಾಗೆ ಶ್ವಾಸವನ್ನು ಬಿಡ್ತೇವೆ. ಒಂದು ಗ್ಲಾಟಿಸ್ ಎಂಬ ಒಂದು ಅವಯವ ಇದೆ ನಮ್ಮ ಕುತ್ತಿಗೆ ಹತ್ರ. ನಾವು ತಗೊಳ್ಳುವಾಗ ಅದು ಕ್ಲೋಸ್ ಆಗ್ತದೆ, ಅಥವಾ ಬಿಡುವಾಗಲೂ ಸಹ ತಗೊಳ್ಳುವಾಗ ಅದು ಓಪನ್ ಆಗ್ತದೆ, ಗಾಳಿ ಬಿಡುವಾಗ ಸಹ ಅದು ಓಪನ್ ಆಗ್ತದೆ. ಕೆಲವೊಮ್ಮೆ ಅನಿಯಂತ್ರಿತವಾಗಿ ಬೇಗವಾಗಿ ಗಾಳಿ ತಗೊಳ್ಳೋದು, ಬೇಗವಾಗಿ ಗಾಳಿಯನ್ನು ಹೊರಗೆ ಬಿಡೋದು, ಆವಾಗ ಅದು ನಿಯತ್ತು ತಪ್ಪಿ ಹೋಗ್ತದೆ. ಆವಾಗ ನಾವು ಜೋರಾಗಿ ಗಾಳಿ ಬರುವಾಗ ಆ ಗ್ಲಾಟಿಸಿಗೆ ಹೊಡೆದಾಗಿ ಶಬ್ದಗಳು ಉಂಟಾಗ್ತದೆ. ಸೊ ಆದ ಕಾರಣ ನಾವು ಕೆಮ್ಮು ಏನು ತುಂಬ ನಿರಂತರ ಕೆಮ್ಮು ಅಂತ ಹೇಳುವ ಶಬ್ದ ಬರುತ್ತಲ್ಲ, ಸೊ ಅದು ತೀವ್ರವಾಗಿದ್ದರೆ ಜೋರಾಗಿ ನಮ್ಮ ಗಾಳಿ ಗ್ಲಾಟಿಸಿಗೆ ಹೊಡೆದಂತಾಗಿ ಶಬ್ದ ಬರುವುದು. ಹಾಗೆ ಆಗೋದಲ್ಲದೆ ಬೇರೆ ಏನಲ್ಲ. ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ, ಬೆಳಗಿನ ಹೊತ್ತು ಕೆಲವರು ಅಂದರೆ ಬಹಳ ಪ್ರಯತ್ನಪೂರ್ವಕವಾಗಿ ಕಫನ ಹೊರಗೆ ಹಾಕ್ತಾರೆ. ಇದು ಒಳ್ಳೆಯದೇ ಅಥವಾ ಕೆಟ್ಟ ಅಭ್ಯಾಸವೇ ಡಾಕ್ಟರ್? ಸಾಮಾನ್ಯ ನಾವು ಬೆಳಿಗ್ಗೆ ತುಂಬ ಜೋರು ಶಬ್ದ ಆಗಿ ಬಾತ್ರೂಮಲ್ಲಿ ಕೆಲವರು ಕಫವನ್ನು ಹೊರಗೆ ತಗೊಳ್ಳೋದು ನೋಡ್ಬೋದು. ಈ ಕೆಮ್ಮಲ್ಲಿ ವಿಧ ಇದೆ, ನಿಯಂತ್ರಿತ ಮತ್ತು ಅನಿಯಂತ್ರಿತ ಅಂತೇಳಿ. ಕೆಲವೊಮ್ಮೆ ನಾವು ನಿಯಂತ್ರಿತ, ನಾವು ಬೇಕು ಅಂತ ಹೇಳಿ ಕೆಮ್ಮನ್ನು ಹೊರಗೆ ಹಾಕುವಂಥದ್ದು. ಮತ್ತೊಂದು ಅನಿಯಂತ್ರಿತ, ನಿಮಗೆ ಗೊತ್ತಿಲ್ಲ, ಬರ್ತಾ ಇರ್ತದೆ, ನೀವು ಎಷ್ಟು ಕಂಟ್ರೋಲ್ ಮಾಡಿದರೂ ಕೆಮ್ಮು ಬರ್ತಾ ಇರ್ತದೆ, ಅದೊಂದು ಬೇರೆ. ಇದು ನಿಯಂತ್ರಿತ. ಅವರು ಯಾಕೆ ಮಾಡೋದು ಅಂತ ಹೇಳಿದರೆ, ಒಳಗೆ ಏನೋ ಉಂಟು, ಇರಿಟೇಷನ್ ಆಗ್ತದೆ, ಅದು ಹೊರಗೆ ಆಗಬೇಕು, ಹಾಕಿದರೆ ಖುಷಿ ಅಂತೇಳಿ ಅವರು ಮಾಡಲಿಕ್ಕೆ ಹೋಗ್ತಾರೆ. ಸಾಮಾನ್ಯ ಒಬ್ಬ ಹೆಲ್ದಿ ಮನುಷ್ಯನಿಗೆ ಕಫ ಹೊರಗೆ ಹೋಗಲು ದೊಡ್ಡ ಕಷ್ಟ ಇಲ್ಲ. ಅವ ಮುಖ ತೊಳೆದು ಸ್ವಲ್ಪ ಅಂತ ಮಾಡಿದ ಕೂಡಲೇ ಕಫ ಹೊರಗೆ ಬರ್ತದೆ. ಯಾಕಂದರೆ ಅಲ್ಲಿ ಸಿಲಿ ಅಂತ ಒಂದು ಇದೆ ನಮ್ಮ ಶ್ವಾಸನಾಳದಲ್ಲಿ, ಅದು ತನ್ನಷ್ಟೇ ಒಳಗಿದ್ದ ಕಫವನ್ನು ಹೊರಗೆ ಹಾಕ್ತದೆ. ಆದರೆ ಈ ಸ್ಮೋಕರ್ಸ್ ಇದೆ, ಅವರಿಗೆಲ್ಲ ಬಹಳ ಕಷ್ಟ. ಅವರಿಗೆ ಸುಲಭವಾಗಿ ಕಫವನ್ನು ಹೊರಗೆ ಹಾಕುವಂಥ ಆ ಕ್ರಮಗಳು ಅಥವಾ ಶ್ವಾಸನಾಳದಲ್ಲಿ ಇರುವುದಿಲ್ಲ. ಆದ ಕಾರಣ ಅವರು ಒಳಗೆ ಕಫ ತುಂಬಿರ್ತದೆ, ಹೊರಗೆ ಬರಲಿಕ್ಕೆ ಕೇಳುವುದೇ ಇಲ್ಲ. ಸೊ ಆವಾಗ ತುಂಬ ಶಕ್ತಿ ಹಾಕಿ ಕಫ ತೆಗಿತಾರೆ. ಅದ ಕಾರಣ ನಾವು ಸ್ವಯಂಕೃತ ಅಪರಾಧ ಅಂತ ಹೇಳ್ಬೋದು. ಯಾಕೆ ಅವರು ಈ ಸ್ಮೋಕಿಂಗ್ ಮಾಡಿ ಒಳಗೆ ಸೀಲೆಗಳೆಲ್ಲ ನಾಶ ಆಗಿ ಪ್ರಾಕೃತಿಕವಾಗಿ ಬರುವಂತಹ ಮೂಮೆಂಟ್ ಕಮ್ಮಿಯಾಗಿ ಜೋರಾಗಿ ಕೆಮ್ಮು ತೆಗೆದು ಕಫವನ್ನು ಹೊರಗೆ ಆಗುವಂಥ ಪ್ರವೃತ್ತಿ ಮಾಡ್ತಾರೆ. ನಿಜವಾಗಿಯೂ ಅವರ ಅಲ್ಲ, ಅದು ನಿಜವಾಗಿ ಒಳ್ಳೆ ಲಕ್ಷಣ ಅಲ್ಲ, ಹಾಗೆ ಮಾಡಬಾರ್ದು. ನಿಯಂತ್ರಿತವಾಗಿ ಸುಲಭವಾಗಿ ಕಫ ಬರಲೇಬೇಕು, ಆದರೆ ಮಾತ್ರ ಅವ ಸ್ವಲ್ಪ ಆರೋಗ್ಯವಂತ ಹೇಳ್ಬೋದು. ಕಫ ಹೊರಗೆ ಬಂದ್ರೆ ಒಳ್ಳೇದು, ಹಾಗೆ ಬರಬೇಕು. ಅವ ತುಂಬ ಕೆಮ್ತ ಅಂದರೆ ಅವನಿಗೇನೋ ಒಳಗೆ ಪ್ರಾಬ್ಲಮ್ ಉಂಟು ಅಂತ ಲೆಕ್ಕ. ಅದು
ಡಾಕ್ಟರ್, ಈ ಕೆಮ್ಮಿನಲ್ಲಿ ಕೂಡ ಬೇರೆ ಬೇರೆ ವಿಧಗಳಿವೆ, ಅಂದರೆ ವಿಭಾಗಗಳಿವೆಯಾ? ತುಂಬ ವಿಧ ಇದೆ. ಒಂದು ಹೇಳ್ಬೋದು ಪ್ರೊಡಕ್ಟಿವ್ ಕಾಫ್ ಅಂತ ಹೇಳೋದು, ಅಥವಾ ನಾನ್ ಪ್ರೊಡಕ್ಟಿವ್ ಕಾಫ್ ಅಂತ ಹೇಳೋದು. ಅಂದರೆ ನೀವು ಕೆಮ್ಮುವಾಗ ತುಂಬ ಕಫ ಬರುವಂಥ ಒಂದು ಕೆಮ್ಮು ಇರ್ತದೆ, ಮತ್ತು ಕೆಮ್ಮು ಬರುವಾಗ ಕಫವೇ ಬರಲು ಡ್ರೈ ಕಫ್ ಅಂತ ಹೇಳ್ಬೋದು. ಸೊ ಆ ರೀತಿ ವಿಂಗಡಿಸಬಾರ್ದು. ನಮ್ಮ ಆಯುರ್ವೇದದಲ್ಲಿ ಸಹ ಬೇರೆ ಬೇರೆ ವಿಧ ಇದೆ. ವಾತಜ ಕೆಮ್ಮು, ಪಿತ್ತಜ ಕೆಮ್ಮು, ಕಫಜ ಕೆಮ್ಮು, ಮತ್ತೊಂದು ಕ್ಷತಜ ಕೆಮ್ಮು ಅಂತೇಳಿ ಬೇರೆ ಬೇರೆ ವಿಧ ಇದೆ. ಸೊ ವಿಭಾಗಗಳಿದೆ. ಒಂದೇ ಈ ಕೆಮ್ಮು ಅಂತೇಳಿ ಎಲ್ಲದಕ್ಕೂ ಒಂದೇ ಚಿಕಿತ್ಸೆ ಅಲ್ಲ. ಸೊ ನೀವು ಈಗ ಮಾಡರ್ನ್ ನಾನು ಹೇಳಿ ಪ್ರೊಡಕ್ಟಿವ್ ಕಾಫಿಗೆ ಏನು, ನಾನ್ ಪ್ರೊಡಕ್ಟಿವ್ ಕಾಫಿ ಏನು ಅಂತ ಇದ್ದಾಗಿ ನಮ್ಮ ಆಯುರ್ವೇದದಲ್ಲಿ ಸಹ ಬೇರೆ ಬೇರೆ ಚಿಕಿತ್ಸೆಗಳು ಹೇಳಿದ್ದಾರೆ. ಕೆಲವೊಂದು ಸಾರಿ ರಾತ್ರಿ ಕೆಮ್ಮು ಬರುತ್ತೆ ಡಾಕ್ಟರ್, ಈ ರಾತ್ರಿ ಕೆಮ್ಮಿಗೆ ಕಾರಣ ಏನಾದರೂ? ಅದೊಂದು ನೀವು ಹೇಳಿದ ಪ್ರಶ್ನೆ ಭಾಳ ಉತ್ತಮವಾದ್ದು. ಹೆಚ್ಚಾಗಿ ರಾತ್ರಿ, ಹಗಲು ಅವರಿಗೆ ಏನು ಕೆಮ್ಮೆ ಇರುವುದಿಲ್ಲ, ರಾತ್ರಿ ಇರುವುದು. ಅದು ಹೆಚ್ಚಾಗಿ ರಾತ್ರಿ ಮಾತ್ರ ಅದು ಪ್ರಾಯಸ್ಥರಿಗೆ ಹೆಚ್ಚಾಗಿ ಬರ್ತದೆ. ಈ ಕಾರ್ಡಿಯಕ್ ಪ್ರಾಬ್ಲಮ್ ಇರ್ತದೆ, ಈ ಹೃದಯ ಸಂಬಂಧಿ ಕಾಯಿಲೆಗಳಿದ್ದವರಿಗೆ ಈ ರಾತ್ರಿ ಮಾತ್ರ ಕೆಮ್ಮು ಬರುವುದು. ಯಾಕಂತ ಹೇಳಿದರೆ ಈ ಹೃದಯದಿಂದ ಪಲ್ಮನರಿ ಆರ್ಟ್ರಿ ಮೂಲಕ ಲಂಗ್ಸ್ಗಳಿಗೆ ಬೇಕಾದ ರಕ್ತಗಳು ಬೇಕಾದ ಸಿಗದೇ ಇರುವ ಕಾರಣ ಅಲ್ಲಿ ಸಮಸ್ಯೆ ಉಂಟಾಗ್ತದೆ. ಅವನಿಗೆ ಅಲ್ಲಿ ಎದುರಿಸಿ ಬಂದಾಗ ಯಾವುದು, ಆವಾಗ ರಕ್ತದ ಪರಿಚಲನೆ ಕಮ್ಮಿ ಇದ್ದ ಕಾರಣ ಕೆಮ್ಮು ಬರುವುದು. ಸೊ ರಾತ್ರಿ ಕೆಮ್ಮು ಯಾವಾಗ ನಿರಂತರ ಯಾರಿಗೆ ಉಂಟಾ, ಒಂದೆರಡು ದಿನ ಕೆಮ್ಮು ದೊಡ್ಡ ಸಂಗತಿ ಅಲ್ಲ, ನಿರಂತರ ರಾತ್ರಿ ಮಾತ್ರ ಯಾರು ಕೆಮ್ತಾರೆ ಅವರು ಅವರ ಬಗ್ಗೆ ಹಾರ್ಟಿನ ಬಗ್ಗೆ ಏನು ತೊಂದರೆ ಇದೆ ಎಂಬುದಾಗಿ ನಿಗಾ ವಹಿಸುವುದು ಉತ್ತಮ. ನಿರ್ಲಕ್ಷ್ಯ ವಹಿಸುವುದು ಒಳ್ಳೆಯದಲ್ಲ, ವಹಿಸಬಾರ್ದು. ಅಂದರೆ ಅದನ್ನು ಮುಂಜಾಗ್ರತೆ. ಹೌದೌದು ಹೌದೌದು. ಒಂದು ತಿಂಗಳು ನಿರಂತರವಾಗಿ ಕೆಮ್ಮು ಅಂತ ಹೇಳಿದರೆ ಅವನೊಬ್ಬ ಕಾರ್ಡಿಯಾಲಜಿಸ್ಟಲ್ಲಿ ತೋರಿಸಿ ಚಿಕಿತ್ಸೆ ಮಾಡೋದು ಉತ್ತಮ. ಇಲ್ಲ ನಮ್ಮಲ್ಲಿ ಸಾಮಾನ್ಯವಾಗಿ ಕೆಮ್ಮು ಅಂತ ಹೇಳಿದಗಳು ಮನೆಯಲ್ಲಿ ಮಲಮದ್ದುಗಳು ಹೆಚ್ಚಾಗಿ ಮಾಡ್ತಾರೆ, ಮಾಡಬಾರದು ಅಂತ ಹೇಳೋದಲ್ಲ, ಮಾಡ್ಬೋದು. ಆದರೆ ಅದನ್ನೇ ಮಾಡ್ತಾ ಇರುವುದು ಒಳ್ಳೆಯದಲ್ಲ. ನಮ್ಮ ಯಾವುದೇ ಮನೆ ಮದ್ದುಗಳು ಅಥವಾ ಮದ್ದು ಇದ್ದರೂ ಸಹ ಒಂದು ವಾರ ಮಾಡೋದು, ನಂತರ ಒಂದು ಬಿಡಬೇಕು. ಅಥವಾ ಅದರ ಹೆಚ್ಚು ಕ್ವಾಲಿಫೈಡ್ ಇರುವಂಥ ವ್ಯಕ್ತಿ ಡಾಕ್ಟ್ರುಗಳ ಹತ್ರ ತೋರಿಸಿ ಮುಂದಿನ ಚಿಕಿತ್ಸೆ ಮಾಡಬೇಕು. ಡಾಕ್ಟರ್, ನಮಗೆ ಕೆಮ್ಮು ಅಂದ ತಕ್ಷಣ ಒಂದು ನೆನಪಿಗೆ ಬರುವಂಥದ್ದು ಅಸ್ತಮ ಎನ್ನುವಂತಹ ಪದ. ಈ ಅಸ್ತಮ ಎಂದ್ರೇನು, ಹಾಗೂ ಅದಕ್ಕೆ ಇರುವಂತಹ ಕಾರಣಗಳು? ತುಂಬ ಸಮಾಜದಲ್ಲಿ ಈಗ ಇದರ ಬಗ್ಗೆ ಬಳಲುತ್ತಾರೆ. ಸಾಮಾನ್ಯವಾಗಿ ಈ ಅನಿಯಂತ್ರಿತವಾಗಿ ಗಾಳಿ ಹೋಗುವಂಥದ್ದು, ಈ ಇದರಲ್ಲಿ ಅಸ್ತಮದಲ್ಲಿ ತುಂಬ ವಿಧ ಇದೆ. ಎಲರ್ಜಿಕ್ ಅಸ್ತಮ ಇರ್ಬೋದು, ಬ್ರೊಂಕಿಯಲ್ ಅಸ್ತಮ ಇರ್ಬೋದು. ಎಲರ್ಜಿ ಅಂತ ನಿಮಗೆ ಧೂಳು, ಗಾಳಿ ಇವುಗಳಿಂದಾಗಿ ಬರುವಂಥದ್ದು, ಹೆಚ್ಚಾಗಿ ಅದರಿಂದ ಬರ್ತದೆ. ಸೊ ಅವುಗಳಿಂದ ಅದಕ್ಕೆ ಫೇಸ್ ಆದಾಗ ಕೆಲವರಿಗೆ ಅದನ್ನು ತಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಆವಾಗ ಅಸ್ತಮ ಬರುವಂಥದ್ದಿದೆ. ಕೆಲವೇ ಈ ಸೋಂಕು ಅಂತ ಹೇಳ್ತಾರೆ. ಸೋಂಕು ಅಂತ ಹೇಳಿದರೆ ಈ ಮಕ್ಕು ಅಂತ ಹೇಳ್ತಾರೆ. ಈ ಡಸ್ಟಿಗಿಂದಲೂ ಮತ್ತೊಂದು ಈ ಅಡಿಕೆಯಿಂದ ಬರುವಂಥ ಅದರ ಸ್ಮೆಲ್ಲಿಗೆ ಬರ್ತದಲ್ಲ, ಆಗ ಅಂತಹ ಕೆಲವಿಂದ, ಅಥವಾ ಭತ್ತದ ಇದರಿಂದ ಬರುವಂತಹ ಅದರಿಂದ ಅದರ ಫ್ಲೇವರಿಗೆ, ಅದರ ಪರಿಮಳಕ್ಕೆ ಕೆಲವರಿಗೆ ಬರ್ತದೆ, ಆಗುವುದಿಲ್ಲ ಕೆಲವರಿಗೆ. ಆಗ ಬರುವಂಥ ಅದಕ್ಕೆ ಅಸ್ತಮ ಅಂತ ಹೇಳು, ಅದರ ಸ್ಮೆಲ್ ಆಗದೇ ಇರುವಂಥದ್ದು. ಸೊ ಅಂಥ ಎಲರ್ಜಿಯಿಂದಲೇ ಬರುವಂಥ ಕೆಮ್ಮು ಬರ್ಬೋದು. ಕಫ ಒಳಗೆ ತುಂಬಿ ಅವರಿಗೆ ಶ್ವಾಸೋಚ್ಛ್ವಾಸ ಮಾಡಲಿಕ್ಕೆ ಕಷ್ಟ ಆಗಿ ಬರ್ಬೋದು. ಮುಖ್ಯ ಕಾರಣ ಅಂತ ಹೇಳಿ, ಯಾಕೆಂದರೆ ಒಳಗೆ ಈ ಶ್ವಾಸನಾಳಗಳು ಸಂಕೋಚ ಆಗುವಂಥದ್ದು. ಎಷ್ಟು ಗಾಳಿ ಬೇಕೋ ಅಷ್ಟು ಲಂಗ್ಸ್ನೊಳಗೆ ಗಾಳಿ ಹೋಗುವುದಿಲ್ಲ, ಆವಾಗ ಈ ಅಸ್ತಮ ಉಂಟಾಗ್ತದೆ. ಇನ್ನೊಂದು ಕೆಲವು ಅಂತ ಹೇಳಿದರೆ ಈ ಬ್ರಾಂಕೈಟಿಸ್ ಆಗುವಾಗ ಈ ಬ್ರಾಂಕ್ಯೂಲ್ಸ್ಗಳು ಹೇಳ್ತಾರೆ, ಈ ಶ್ವಾಸನಾಳಗಳು ದಪ್ಪ ಆಗ್ತದೆ. ಊದಿಕೊಂಡಾಗಿರುವಾಗಲೂ ಸಹ ಎಷ್ಟು ಗಾಳಿ ಬೇಕು ಅಷ್ಟು ಹೋಗುವುದಿಲ್ಲ, ಆಗ ಅವನು ಉಸಿರು ಬಿಡಲಿಕ್ಕೆ ಪ್ರಾರಂಭಿಸ್ತಾನೆ. ಸೊ ಇದು ಅಸ್ತಮದ ಒಂದು ಚಿಹ್ನೆ. ಸೊ ಯಾವುದರಿಂದ ಬಂದಿದೆ, ಎಲರ್ಜಿಯಿಂದ ಬಂದಿದ್ದಾದರೆ ಎಲರ್ಜಿಗೆ ಬೇಕಂತ ಔಷಧಿ ಕೊಡುವಂಥದ್ದು, ಅಥವಾ ಬ್ರಾಂಕೈಟಿಸ್ ಅದು ತುಂಬ ಒಳಗೆ ಕಫ ತುಂಬಿದೆ ಅಂತ ಹೇಳಿದ್ರೆ ಕಫವನ್ನು ಕಮ್ಮಿ ಮಾಡುವಂಥ ಔಷಧಿ ಕೊಡುವ ಮೂಲಕ ಇವುಗಳನ್ನು ನಾವು ಕಮ್ಮಿ ಮಾಡ್ಬೋದು. ಆದ ಕಾರಣ ಅಸ್ತಮ ಈಗ ವ್ಯಾಪ್ಯವಾಗಿದೆ. ಕೆಲವೊಮ್ಮೆ ರಾಸಾಯನಿಕದಿಂದಲೂ ಸಹ ಹಾಗೆ ಬರ್ಬೋದು. ರಾಸಾಯನಿಕ ವಸ್ತುಗಳ ಕಾಂಟ್ಯಾಕ್ಟಿಂದ ಕೆಲವು ಕೈಗಾರಿಕೆಗಳ ಕೆಲಸ ಮಾಡುವವರಿಗೂ ಸಹ, ಅಥವಾ ನಾವು ಯಾವುದರಿಗೆ ಪೇಂಟಿಂಗ್ ಮಾಡುವಾಗ, ಅಥವಾ ಎನಿ ಕೆಮಿಕಲ್ ವಸ್ತುಗಳ ನಮ್ಮ ಸಂಪರ್ಕ ಕೆಲವರಿಗೆ ಆಗುವುದಿಲ್ಲ, ಎಲ್ಲ ವಸ್ತುಗಳು ಎಲ್ಲರಿಗೂ ಆಗುವುದಿಲ್ಲ. ಆ ಸಂದರ್ಭದಲ್ಲಿ ಯಾವುದರಿಂದ ಅವನಿಗೆ ತೊಂದರೆ ಆಗಿದೆ ಎಂದು ಕಂಡು ಹುಡುಕಿ ಚಿಕಿತ್ಸೆ ಮಾಡಿಸೋದು ಉತ್ತಮ. ಸೊ ಅದರಿಂದಲೂ ಸಹ ಕೆಮಿಕಲ್ ಮೂಲದಿಂದಲೂ ಸಹ ಅಸ್ತಮ ಬರ್ಬೋದು. ಅಥವಾ ಅದೇ ಎಲರ್ಜಿ ಅಂದರೆ ಅವನಿಗೆ ಆಗುವುದಿಲ್ಲ ಅಂತ ಲೆಕ್ಕ, ಅದು ಅದರಿಂದಲೂ ಸಹ ಅವನಿಗೆ ಕೆಮ್ಮು ಅಥವಾ ದಮ್ಮು ಬರ್ಬೋದು. SGP ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ವೀಕ್ಷಕರೇ. ವಿರಾಮದ ಬಳಿಕ ನಮ್ಮ ಚರ್ಚೆಯನ್ನು ಮತ್ತೆ ಮುಂದುವರಿಸೋಣ. ವಿರಾಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಬನ್ನಿ ನಮ್ಮ ಚರ್ಚೆಯನ್ನು ಡಾಕ್ಟರ್ ಹರಿಕೃಷ್ಣ ಪಾಣಾಜಿ ಅವರೊಂದಿಗೆ ಮುಂದುವರಿಸೋಣ. ಡಾಕ್ಟರ್, ಕೆಮ್ಮಿಗೆ ನಾವು ಮನೆಯಲ್ಲೇ ಏನಾದರೂ ಚಿಕಿತ್ಸೆ ಮಾಡ್ಬೋದಾ? ಆಯುರ್ವೇದದಲ್ಲಿ ಹೇಗೂ ನಾವು ಪರಿಹಾರವನ್ನು ಕಂಡುಕೊಳ್ತೇವೆ, ಹಾಗೆ ಮನೆಯಲ್ಲೇ ಏನಾದರೂ ನಾವು ಮನೆಮದ್ದು ಅಂತ ಮಾಡ್ಬೋದಾ? ನಮ್ಮ ಉದ್ದೇಶವೇ ಅದು, ನಮ್ಮ ಈ ಕಾರ್ಯಕ್ರಮ ಅದು. ಆಯುರ್ವೇದದಲ್ಲಿ ಕೆಮ್ಮು ಬಂದರೆ ಏನು ಮಾಡುವುದು ಅಂತೇಳಿ. ಈಗ ಆಯುರ್ವೇದದಲ್ಲಿ ಮಾರ್ಕೆಟ್ಗಳಲ್ಲಿ ತುಂಬ ವಿಧದ ಔಷಧಿಗಳು ಸಿಗ್ತದೆ. ನಾನು ಅದರ ಬಗ್ಗೆ ತುಂಬ ಹೇಳಲಿಕ್ಕೆ ಹೋಗುವುದಿಲ್ಲ. ನಮ್ಮ ಸುತ್ತಮುತ್ತಲು ಅಥವಾ ನಮಗೆ
ಸಿಗುವಂಥ ಕೆಲವು ದ್ರವ್ಯಗಳಿಂದ ಗಿಡಮೂಲಿಕೆಗಳಿಂದ ನಾವು ಹೇಗೆ ಅಥವಾ ಮನೆಯಲ್ಲಿರುವಂಥ ಕೆಲವು ನಮ್ಮ ಸಾಂಬಾರು ಪದಾರ್ಥಗಳಿಂದ ನಾವು ಹೇಗೆ ಅದನ್ನು ಗುಣ ಮಾಡಿಸುವುದೆಂಬುದಾಗಿ ನಾನು ಹೇಳಲಿಕ್ಕೆ ಹೋಗ್ತೇನೆ. ಸಾಮಾನ್ಯವಾಗಿ ಈ ಪ್ರಾಥಮಿಕವಾಗಿ ಹೇಳಿದೆ ನಮ್ಮ ಆಯುರ್ವೇದ ಪ್ರಕಾರ ವಾತಜ ಪಿತ್ತಜ ಕಫಜ ಅಂತ ಬೇರೆ ಬೇರೆ ವಿಧದ ಕೆಮ್ಮುಗಳಿದೆ. ಈಗ ವಾತಜ ಕೆಮ್ಮು ಅಂತ ಹೇಳಿದರೆ ಸಾಮಾನ್ಯವಾಗಿ ಅಲ್ಲಿ ಅವನಿಗೆ ತುಂಬ ಕಷ್ಟಪಟ್ಟು ಕೆಮ್ಮು ಬರುವುದು, ಆದರೆ ಒಂದು ಚೂರು ಕಫ ಬರುವುದಿಲ್ಲ. ಇದಕ್ಕೆ ವಾತಜ ಕೆಮ್ಮು ಅಂತ ಹೇಳ್ತಾರೆ. ಯಾಕಂದರೆ ಎಲ್ಲ ಲಕ್ಷಣಗಳಿಗೂ ಸಹ ಒಂದೇ ಔಷಧಿ ಖಂಡಿತ ಆಗೋದಿಲ್ಲ. ಅದಕ್ಕೆ ಈ ರೀತಿ ಇರುವಂಥದ್ದು ತುಂಬ ಕೆಮ್ಮು ಮಾತ್ರ ಬರುವುದು, ಅಲ್ಲಿ ಕಫವೇ ಬರುವುದಿಲ್ಲ. ಅಂಥ ಸಂದರ್ಭದಲ್ಲಿ ಈ ಜೀರಿಗೆಯನ್ನು ಚೆಂದ ಮಾಡಿ ಹುರಿಬೇಕು. ಅದನ್ನು ಚೆನ್ನಾಗಿ ಪುಡಿ ಮಾಡಿ ಅದರೊಟ್ಟಿಗೆ ತುಪ್ಪ ಮಿಶ್ರ ಮಾಡಿ ನೆಕ್ಕಲಿಕ್ಕೆ ತಗೊಳ್ಳು. ನೆಕ್ಕು ಅಂದರೆ ಬಾಯಿಗೆ ಸೇವನೆ ಮಾಡಬೇಕು. ಇದು ನಿರಂತರವಾಗಿ ದಿನಕ್ಕೆ ಒಂದು 5-6 ಸಲ ಜೀರಿಗೆಯನ್ನು ಪುಡಿ ಮಾಡುವುದು, ಹುರಿದು ಪುಡಿ ಮಾಡುವುದು, ಅದಕ್ಕೆ ತುಪ್ಪವನ್ನು ಸೇರಿಸಿ ನೆಕ್ಕುವುದು. ಇದು ಯಾವ ವಯಸ್ಸಿನವರು ಕೂಡ ತಗೊಳ್ಬೋದು? ಇದು ಎಲ್ಲ ವಯಸ್ಸಿನವರಿಗೂ ಸಹ ಎಲ್ಲ ಪ್ರಮಾಣ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಉಪಯೋಗ ಮಾಡ್ಬೋದು. ಇನ್ನೊಂದು ಸಾಮಾನ್ಯ ಮನೆಯಲ್ಲಿ ಮಾಡುವಂಥ ಅಂತ ಹೇಳಿದರೆ ಶುಂಠಿ ಚೂರ್ಣ ಇರ್ತದೆ. ಶುಂಠಿ ನಮಗೆ ಒಣ ಶುಂಠಿ ಆಗಬೇಕು. ಅದನ್ನು ತಂದು ನೈಸ್ ಅಥವಾ ಚಂದವಾಗಿ ಪುಡಿ ಮಾಡಿ ಅದನ್ನು ಸಹ ಜೇನಲ್ಲಿ ನಾವು ಮಿಶ್ರ ಮಾಡಿ ತೆಗೆದುಕೊಳ್ಬೋದು. ಇನ್ನೊಂದು ಇದೆ, ನಮಗೆ ಮಾರ್ಕೆಟಲ್ಲಿ ಸಿಗುವಂಥ ಒಂದು ಔಷಧಿ ಇಂಥ ಈ ಒಣ ಕೆಮ್ಮಿಗೆ ದ್ರಾಕ್ಷಾರಸ ಅಂತ ಸಿಗ್ತದೆ. ಅದೊಂದು 3 ಚಮಚದಷ್ಟು ಅದಕ್ಕೆ 3 ಚಮಚ ನೀರು ಹಾಕಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಹೀಗೆ ಅದನ್ನು ಸೇವಿಸ್ತಾ ಹೋದರೆ ಬಹಳ ಉತ್ತಮವಾಗಿ ಕಮ್ಮಿ ಆಗ್ತದೆ. ಅದು ಅಲ್ಲದೆ ಮಾರ್ಕೆಟಲ್ಲಿ ಸಿಗುವಂಥ ಇನ್ನೊಂದು ಪುಡಿ ಸಿತೋಪಾಲಜಿ ಅಂತ ಗೊತ್ತಿರ್ತದೆ. ಅದು ಎಲ್ಲ ಕಡೆ ಎಲ್ಲ ಅಂಗಡಿಗಳಲ್ಲಿ ಸಿಗ್ತದೆ. ಆಯುರ್ವೇದ ಒಂದು ತಯಾರಿಕೆ ಹೆಚ್ಚಿನ ಕಂಪನಿಯವರನ್ನು ಮಾಡ್ತಾರೆ. ಸಿತೋಪಾಲಜಿ ಚೂರ್ಣ, ಅದಕ್ಕೆ ಸ್ವಲ್ಪ ಎಸ್ಟಿ ಮದ್ದು ಸಿಗ್ತದೆ. ಅದು ಒಂದು ಚೂರ್ಣ ನಿಮ್ಮ ಮಾರ್ಕೆಟಲ್ಲಿ ಸಿಗ್ತದೆ. ಆ ಎರಡನ್ನು ಮಿಕ್ಸ್ ಮಾಡಿ ಜೇನು ಮಿಶ್ರ ಮಾಡಿ ಉಪಯೋಗ ಮಾಡುವಂಥದ್ದು. ಅದರ ಮೂಲಕವೂ ಸಹ ಈ ಒಣ ಕೆಮ್ಮು ಬಹಳ ಸುಲಭವಾಗಿ ಕಮ್ಮಿ ಆಗ್ತದೆ. ಇನ್ನೊಂದು ನಮ್ಮ ಮನೆಯಲ್ಲಿ ಇರುವಂಥ ಒಂದು ದ್ರವ್ಯ ಅಂತ ಹೇಳಿದ್ರೆ ಬೆಳ್ಳುಳ್ಳಿ ಚೆಂದ ಮಾಡಿ ಅರೆದು ಅದನ್ನು ಎಳ್ಳೆಣ್ಣೆಯಲ್ಲಿ ಮಿಶ್ರ ಮಾಡಿ, ನೀವು ಹೇಳ್ಬೋದು ಎಣ್ಣೆ ಎಲ್ಲ ತಿನ್ನಬಾರ್ದು ಹೇಳ್ತೀರಲ್ಲ, ಎಣ್ಣೆ ಅಂಶ ಕೆಮ್ಮಿಗೆಲ್ಲ ಆಗುವಂಥ ನಾವು ಹೆಚ್ಚಾಗಿ ಹೊಂದಿರ್ತೇವೆ. ಆದರೆ ಈ ಒಣ ಕೆಮ್ಮು ಇರ್ತಲ್ಲ, ಅದಕ್ಕೆ ಬೆಳ್ಳುಳ್ಳಿ ಅದೊಂದು ವಿಶೇಷ ಕಾಂಬಿನೇಷನ್. ಅದನ್ನು ಮಿಶ್ರ ಮಾಡಿ ಎಳ್ಳೆಣ್ಣೆ ಒಟ್ಟಿಗೆ ಮಿಶ್ರ ಮಾಡಿ ನೆಕ್ಕುವುದು. ಎಣ್ಣೆ ಒಟ್ಟಿಗೆ ಒಳ್ಳೆ ಅದನ್ನು ಗ್ರೈಂಡ್ ಮಾಡಿ ಚಟ್ನಿ ಹಾಗೆ ಮಾಡಿ ಎಳ್ಳೆಣ್ಣೆ ಮಿಕ್ಸ್ ಮಾಡಿ ನಕ್ಕಿದರೆ ಈ ಒಣ ಕೆಮ್ಮು ದಿನಕ್ಕೆ 3-4 ಸಲ ಕಮ್ಮಿಯಲ್ಲಿ ತಗೊಳ್ಬೇಕು. ಕಮ್ಮಿ ತಗೊಳ್ಳಿ. ಯಾಕಂದರೆ ಸ್ವಲ್ಪ ಬೆಳ್ಳುಳ್ಳಿ ಆಗೋದು ಸ್ವಲ್ಪ ಇರಿಟೇಷನ್ ಇರ್ತದೆ. ಸಣ್ಣ ಪ್ರಮಾಣದಲ್ಲಿ ತಗೊಂಡು ಮಕ್ಕಳಿಗೆ ತುಂಬ ಕಮ್ಮಿ ಪ್ರಮಾಣದಲ್ಲಿ ಕೊಡ್ಬೋದು. ಈ ಎಲ್ಲ ಔಷಧಿಗಳು ನನಗೆ ಹೇಳಿದ್ದೆಲ್ಲ ಒಣ ಕೆಮ್ಮಿಗೆ ಬಹಳ ಪ್ರಯೋಜನ. ಇನ್ನೊಂದು ನಾನೀಗ ಹೇಳಿದ್ದು ಪಿತ್ತಜ ಕೆಮ್ಮು ಅಂತ ಹೇಳ್ತಾರೆ. ಅಂದರೆ ಅವ ತುಂಬ ಕೆಮ್ತಾನೆ, ಕೊನೆಗೆ ಸ್ವಲ್ಪ ಕಫ ಬರ್ತದೆ. ಪ್ರಾರಂಭದಲ್ಲಿ ಏನೂ ಕಫ ಬರೋದಿಲ್ಲ, ಇದು ಸ್ವಲ್ಪ ಕಫ ಬರುವಂಥ. ಇದಕ್ಕೆ ನಾವು ನಮ್ಮ ಆಯುರ್ವೇದ ಭಾಷೆಯಲ್ಲಿ ಪಿತ್ತಜ ಕೆಮ್ಮು ಅಂತ ಹೇಳ್ತೇವೆ. ಇದಕ್ಕೆ ಸಾಮಾನ್ಯ ಎಸ್ಟಿ ಮಧು ಅಂತ ಒಂದು ಮಾರ್ಕೆಟಲ್ಲಿ ಸಿಗುವಂಥ ಒಂದು ದ್ರವ್ಯ ಇದೆ. ಬಹಳ ಒಂದು ಸಿಹಿ ಇದೆ. ಅಂದರೆ ನೀವೆಷ್ಟು ತಿಂದರೂ ಅದು ಸಿಹಿ ಆಗ್ತಾ ಹೋಗ್ತದೆ. ಅದರ ಪುಡಿ ಸಿಗ್ತದೆ. ಅದನ್ನು ನಾನು ಆಗ ಹೇಳಿದ ಇನ್ನೊಂದು ಚೂರ್ಣ ಇದೆ, ತಾಳಿಸಾದಿ ಚೂರ್ಣ ಅಂತ ಸಿಗ್ತದೆ. ಅದನ್ನು ತಾಳಿಸಾದಿ ಚೂರ್ಣ ಅಂತೇಳಿ, ಎಸ್ಟಿ ಮಧು ಪುಡಿ ಮತ್ತು ತಾಳಿಸಾದಿ ಚೂರ್ಣ ಇವೆರಡನ್ನು ಮಿಶ್ರ ಮಾಡಿ ಒಂದು ಸಾಮಾನ್ಯ 1 ಚಮಚದಷ್ಟು ಜೇನು ಮಿಶ್ರ ಮಾಡಿ ದಿನಕ್ಕೆ 5-6 ಸಲ ತಗೊಳ್ಬೋದು. ಇದು ಸಣ್ಣ ಮಕ್ಕಳಿಂದ ಶುರು ಮಾಡಿ ದೊಡ್ಡವರಿಗೆ ಸಹ ಪ್ರಯೋಗ ಮಾಡ್ಬೋದು. ಇನ್ನೊಂದು ಅಂತ ಹೇಳಿದರೆ ಈ ಪಿತ್ತಜ ಕೆಮ್ಮಿಗೆ ಈ ಬರೀ ಎಸ್ಟಿ ಮಧುವನ್ನು ಮಾತ್ರ ಸ್ವಲ್ಪ ಹಾಲು ಕಷಾಯ ಮಾಡೋದು. ಹಾಲು ಕಷಾಯ ಮಾಡಿ ಅದಕ್ಕೆ ಜೇನು ಮಿಶ್ರ ಮಾಡಿ, ಹಾಲು ಕಷಾಯ ಅಂತ ಹೇಳಿದರೆ ಒಂದು 10 ಗ್ರಾಮ್ನಷ್ಟು ಎಸ್ಟಿ ಮಧು ಚೂರ್ಣವನ್ನು ಹಾಲಿನಲ್ಲಿ ಒಳ್ಳೆ ಕುದಿಸಿ 1 ಗ್ಲಾಸ್ ಹಾಲಿಗೆ 1 ಗ್ಲಾಸ್ ನೀರು ಹಾಕಿ ಚೆಂದ ಮಾಡಿ ಕುದಿಸಬೇಕು. ಪುನಃ ಅದನ್ನು ಇಂಗಿಸಿ 1 ಗ್ಲಾಸ್ ಮಾಡಬೇಕು. ಆ 1 ಗ್ಲಾಸ್ ಮಾಡಿದ ಎಸ್ಟಿ ಮಧು ಕಷಾಯಕ್ಕೆ 1 ಚಮಚ ಜೇನು ಹಾಕಿ ದಿನಕ್ಕೆ ಒಂದು 3 ಸಲ ಕುಡಿಬೋದು. ಆಗ ಸಹ ಭಾಳ ಪ್ರಯೋಜನ, ಪಿತ್ತಜ ಕಮ್ಮಿ ಆಗ್ತದೆ. ಇನ್ನೊಂದು ಔಷಧಿ ಅಂತ ಹೇಳಿದರೆ ನಿಮಗೆ ಕೆಮ್ಮು ಅಂತ ಹೇಳುವಾಗ ನೆನಪಾಗೋದು ಆಡ್ಸೋಗೆ. ಹೆಚ್ಚಾಗಿ ಆಡಿಸೋಗೆಯನ್ನು ಕೆಮ್ಮಿಗೆ ಉಪಯೋಗ ಮಾಡ್ತಾರೆ. ಈ ಕೆಮ್ಮಿನ ಈ ಆಡಿಸೋಗೆಯ ಎಲೆಯೊಂದಿಗೆ ಇಂದುಪ್ಪು ಅಂತ ಒಂದು ಇದೆ. ನಾವು ಮನೆಯಲ್ಲಿ ಉಪಯೋಗ ಮಾಡುವಂಥ ಉಪ್ಪಲ್ಲ, ಇಂದುಪ್ಪು ಅಂತ ಸಿಗ್ತದೆ. ಹೌದು, ಅದಕ್ಕೆ ಸೈಂಧವ ಲವಣ ಅಂತ ಮತ್ತೊಂದು ಹೇಳ್ತಾರೆ. ಆದರೆ ಸಾಮಾನ್ಯ ಮಾರ್ಕೆಟಲ್ಲಿ ಅವೈಲೇಬಲ್ ಇಂದುಪ್ಪು ಅಂತ ಹೇಳಿ ಸಿಗ್ತದೆ. ಆಡಿಸೋಗೆ ಎಲೆ ಮತ್ತು ಇಂದುಪ್ಪು ಎರಡನ್ನೂ ಸಹ ಒಂದು 5-5 ಗ್ರಾಮ್ಸ್ನಷ್ಟು ಒಳ್ಳೆ ಮಿಕ್ಸ್ ಮಾಡಿ ಜಗಿಯುವುದು. ಜಗ್ದು ನುಂಗಿದರೆ
ಇದು ಕೆಮ್ಮು ತುಂಬ ಕಮ್ಮಿ ಆಗ್ತಾ ಬರ್ತದೆ. ಡಾಕ್ಟರ್, ನೀವು ಆಗಲೇ ಹೇಳಿದ್ರಿ ಇಂದುಪ್ಪು ಅಂತ, ಇದನ್ನು ನಾವು ಅಡುಗೆಯಲ್ಲಿ ಬಳಸೋದಿಲ್ಲ ಅಂತ. ಸಾಮಾನ್ಯವಾಗಿ ನಮ್ಮ ಈ ಕಾಯಿಲೆ ಇರುವಂಥವರಿಗೆ ಉಪ್ಪು ತಿನ್ನಬಾರ್ದು ಅಂತ ಹೇಳ್ತಾರಲ್ಲ, ಅವರಿಗೆ ಇದನ್ನು ಉಪಯೋಗ ಮಾಡಿ ನಮ್ಮ ಆಯುರ್ವೇದದಲ್ಲಿ ನಾವು ಅಡ್ವೈಸ್ ಮಾಡ್ತೇವೆ. ನೀವು ರುಚಿ ಉಪ್ಪಿನಾಗಿ ಇರ್ತದೆ, ಅದರಷ್ಟು ತೀಕ್ಷ್ಣ ಅಲ್ಲ. ಸೋಡಿಯಂ ಕ್ಲೋರೈಡ್ ರಾಕ್ ಸಾಲ್ಟ್ ಅಂತ ಹೇಳೋದು ಇದಕ್ಕೆ ಇಂಗ್ಲೀಷಲ್ಲಿ. ಸ್ವಲ್ಪ ವ್ಯತ್ಯಾಸ ಆಗಿರ್ತದೆ, ಆದರೆ ಇದರಲ್ಲಿ ಔಷಧಿ ಗುಣಗಳು ಜಾಸ್ತಿ. ಅಂದರೆ ಇದರಲ್ಲಿ ತುಂಬ ಇದರಿಂದ ಉಪಯೋಗ ಮಾಡೋದ್ರಿಂದಾಗಿ ಕಿಡ್ನಿ ಮೇಲೆ ಹೆಚ್ಚಿನ ಲೋಡ್ಗಳು ಬೀಳುವುದಿಲ್ಲ. ಅಂದರೆ ಈ ಉಪ್ಪೆಲ್ಲ ಜಾಸ್ತಿ ಆಗೋದು ಕಿಡ್ನಿ ಸಂಬಂಧಪಟ್ಟ ಕಾಯಿಲೆಯವರಿಗೆ ಅಂತ ನಾವು ಹೇಳಿ ಕಮ್ಮಿ ತಿನ್ನಿ ಅಂತ. ಇದನ್ನು ಉಪಯೋಗ ಮಾಡಿದರೆ ಹೆಚ್ಚು ಕಿಡ್ನಿ ಮೇಲೆ ಲೋಡ್ ಬೀಳುವುದಿಲ್ಲ, ಅದು ಸ್ವಲ್ಪ ಸೇಫ್ ಸಾಲ್ಟ್ ಅಂತ ಹೇಳ್ಬೋದು ಇದನ್ನು. ಇನ್ನೊಂದು ದ್ರವ್ಯ ನಮ್ಮ ಮನೆಯಲ್ಲಿ ಇರುವಂಥದ್ದು ಹುಣಿಸೆ ಹಣ್ಣು. ಹೌದು, ನಾವು ಪದಾರ್ಥಕ್ಕೆ ಉಪಯೋಗ ಮಾಡ್ತೇವೆ. ಹುಣಿಸೆ ಹಣ್ಣು ಸ್ವಲ್ಪ, ಅದಕ್ಕೆ ಸ್ವಲ್ಪ ಮನೆಯಲ್ಲಿರುವಂಥ ನಾವು ವೀಳ್ಯದೆಲೆಗೆ ಹಾಕುವಂಥ ಸುಣ್ಣ, ಅದನ್ನು ಎರಡನ್ನೂ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಉಂಡೆ ಹಾಗೆ ಮಾಡಿಕೊಂಡು ಬಾಯಲ್ಲಿ ಚಪ್ಪರಿಸಿ ನುಂಗುವುದು ಸಣ್ಣ ಪ್ರಮಾಣದಲ್ಲಿ. ಇದೊಂದು 3 ಸಲ ದಿನಕ್ಕೆ ಮಾಡಿದರೆ, ಇನ್ನು ನಿರಂತರ ಮಾಡಲಿಕ್ಕಿಲ್ಲ, ಒಂದು 3 ದಿನ ಮಾಡ್ಬೋದು. ಈ ಪಿತ್ತಜ ಕೆಮ್ಮು, ಕೆಮ್ಮು ಸ್ವಲ್ಪ ಕಫ ಬರುವಂಥ ಕೆಮ್ಮುಗಳಿಗೆ ಇದನ್ನು ಉಪಯೋಗಿಸ್ಬೋದು. ಇನ್ನೊಂದು ಕರಿನಿಕ್ಕಿ ರಸ ಇದೆ, ಕರಿನಿಕ್ಕಿ ಅಂತ ಇರ್ತಲ್ಲ, ಕರಿನಿಕ್ಕಿ ರಸವನ್ನು ಅದಕ್ಕೆ ಸ್ವಲ್ಪ ಲಿಂಬೆ ಹುಳಿ ಹಾಕಿ, ಲಿಂಬೆ ಹುಳಿ ರಸ ಹಾಕಿ ಗ್ರೈಂಡ್ ಮಾಡಿ ಅದನ್ನು ಸಹ ದಿನಕ್ಕೆ ಒಂದು 3 ಸಲ ತಗೊಳ್ಳೋ ಮೂಲಕ ಈ ಕೆಮ್ಮು ಕಮ್ಮಿ ಆಗ್ತದೆ. ಅಂದರೆ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಕೂಡ ಎಲ್ಲರೂ ಕೂಡ ಸೇವನೆ ಮಾಡಬಹುದು, ನಮ್ಮ ಮನೆಯಲ್ಲಿ ಸಿಗುವಂಥ ವಸ್ತುಗಳಿಂದ ಮಾಡುವಂಥ ಔಷಧಿ. ಇನ್ನೊಂದು ವಿಧದ ಕೆಮ್ಮು ನಾವು ನೋಡುವಂಥದ್ದು ತುಂಬ ಪ್ರೊಡಕ್ಟಿವ್ ಕಫ್ ಅಂತ ನಾವು ಈಗಿನ ಭಾಷೆಯಲ್ಲಿ ಹೇಳೋದಿದ್ದರೆ ಪ್ರೊಡಕ್ಟಿವ್ ಕಫ್, ತುಂಬ ಕಫ ಬರೋದು, ಅದು ಕಫಜ ಕೆಮ್ಮು ಹೇಳ್ತದೆ. ಪ್ರತಿ ಸಲ ಕೆಮ್ಮಿನ ಗೂಳಿ ನೀವು ಕೆಮ್ಮೋಗಲಿ ಶಬ್ದ ಬರುತ್ತೆ, ಗುರು ಶಬ್ದ ಬರ್ತಾ ಇರ್ತದೆ, ಅದಕ್ಕೆ ನಮ್ಮದು ಕಫಜ ಕೆಮ್ಮು ಹೇಳೋದು. ಸೊ ಆ ಕಫದ ಕೆಮ್ಮಿದ್ದವರಿಗೆ ತುಂಬ ತಲೆಭಾರ, ಸೊ ಎದೆ ಭಾರದ ಆಗುವಂಥದ್ದು, ಇದೆಲ್ಲ ಕಫದ ಕೆಮ್ಮಿನ ಲಕ್ಷಣಗಳು. ಸೊ ಹೆಚ್ಚಾಗಿ ಅವರು 1-2 ಕೆಮ್ಮು ತೆಗೆದುಕೊಳ್ಳಿ ಅವರಿಗೆ ಕಫ ಉಗುಳಲೇಬೇಕು ಅಂತ ಕೆಮ್ಮು ಇರ್ತದೆ. ಇಂಥ ಕೆಮ್ಮಿನವರಿಗೆ ಸಾಮಾನ್ಯವಾಗಿ ನಮಗೆ ಮಾರ್ಕೆಟಲ್ಲಿ ಅವೈಲೇಬಲ್ ಇರುವಂತಹ ಒಂದು ದ್ರವ್ಯ ಅಂತ ಹೇಳಿದರೆ ಪಿಪ್ಪಲ್ಯಾಸ ಒಂದು ಸಿಗ್ತದೆ. ಪಿಪ್ಪಲ್ಯಾಸ ಒಂದು 3 ಚಮಚ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ 3 ಹೊತ್ತು ಸಹ ಇದನ್ನು ಉಪಯೋಗ ಮಾಡುವ ಮೂಲಕ ಕಮ್ಮಿ ಆಗ್ತದೆ. ಇದರ ಒಟ್ಟಿಗೆ ಸಾಮಾನ್ಯ ಈ ಪಿತ್ತಜ ಕೆಮ್ಮಿದ್ದವರಿಗೆ ನಾನು ಹೇಳಿ ತುಂಬ ಕಫ ಹೋಗ್ತಲ್ಲ, ಅವರಿಗೆ ಇನ್ನೊಂದು ದ್ರವ್ಯ ಕಫವನ್ನು ಕಮ್ಮಿ ಮಾಡುವಂಥದ್ದು ಒಂದು ಲೇಹ ರೂಪದಲ್ಲಿ ಸಿಗ್ತದೆ, ಅಗಸ್ತ್ಯ ರಸಾಯನ ಅಂತ ಸಿಗ್ತದೆ. ಅಗಸ್ತ್ಯ ರಸಾಯನ ಸಾಮಾನ್ಯವಾಗಿ ಎಲ್ಲ ನಮ್ಮ ಆಯುರ್ವೇದ ಶಾಪ್ಗಳಲ್ಲಿ ಸಿಗುವಂಥದ್ದು. ಅದು 1 ಚಮಚದಷ್ಟು ಬೆಳಿಗ್ಗೆ 1 ಚಮಚ, ಮಧ್ಯಾಹ್ನ 1 ಚಮಚ, ರಾತ್ರಿ 1 ಚಮಚ, ಹೀಗೆ 1 ಚಮಚ ತೆಗೆದುಕೊಳ್ಬೋದು. ಈ ಪ್ರೊಡಕ್ಟಿವ್ ಕಫಕ್ಕೆ ಇರುವಂಥದ್ದಕ್ಕೆ, ಅಂದರೆ ತುಂಬ ಕಫ ಬರೋದಕ್ಕೆ ಇನ್ನೊಂದು ಔಷಧಿ ಸಾಮಾನ್ಯವಾಗಿ ಹೇಳುವುದಿದ್ರೆ ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಸಹ ಮಿಕ್ಸ್ ಮಾಡಿ ಜೇನ್ನೊಟ್ಟಿಗೆ ಸೇವನೆ ಮಾಡುವಂಥದ್ದು. ಇದರಿಂದಲೂ ಸಹ ಈ ತುಂಬ ಕಫ ಇರುವಂತಹ ಕೆಮ್ಮು ಅದರಲ್ಲಿ ಕಮ್ಮಿ ಆಗ್ತದೆ. ಇನ್ನೊಂದು ನಿಮಗೆ ತ್ರಿಕಟು ಅಂತ ನಮ್ಮ ಆಯುರ್ವೇದ ಭಾಷೆಯಲ್ಲಿ ಹೇಳಿ, ತ್ರಿಕಟು ಅಂದರೆ ಒಳ್ಳೆ ಮೆಣಸು, ಹಿಪ್ಲಿ, ಶುಂಠಿ, ಈ 3 ದ್ರವ್ಯ ಇದ್ದರೆ ಅದಕ್ಕೆ ತ್ರಿಕಟು ಅಂತ ಹೇಳ್ತಾರೆ. ತ್ರಿಕಟು ಅಂತ. ಈ ತ್ರಿಕಟು ಚೂರ್ಣ ಅಂದರೆ ನಿಮಗೆ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ಈ ಚೂರ್ಣವನ್ನು ಜೇನು ಮಿಶ್ರ ಮಾಡಿ ನಿರಂತರವಾಗಿ ಒಂದು 3-4 ಸಲ ತಗೊಳ್ಬೋದು. ಇದು ಸಹ ಸಣ್ಣವರಿಂದ ದೊಡ್ಡವರಿಗೆ ಸಹ ತಗೊಳ್ಬೋದು. ಇನ್ನೊಂದು ವಿಶೇಷವಾಗಿ ತ್ರಿಕಟಲ್ಲಿ ಒಂದು ಔಷಧಿ ಬಿಟ್ಟು, ಯಾವುದಂದರೆ ಹಿಪ್ಲಿ ಒಂದು ಬಿಟ್ಟು ಶುಂಠಿ, ಒಳ್ಳೆ ಮೆಣಸು ಮತ್ತು ಅಣಿಲೆಕಾಯಿಂದ ಸಿಗ್ತದೆ. ಅಣಿಲೆಕಾಯಿ ಎಲ್ರಿಗೂ ಗೊತ್ತು, ಅಣಿಲೆಕಾಯಿ ಪಂಡಿತ ಅಂದರೆ ಎಲ್ರಿಗೂ ಫೇಮಸ್. ಅಣಿಲೆ ಎಲ್ಲ ಕಡೆ ಸಿಗುವಂಥ ಒಂದು ದ್ರವ್ಯ. ಅಣಿಲೆ ಸಿಪ್ಪೆ, ಆಮೇಲೆ ಈ 2 ಔಷಧಿಗಳು ಸೇರಿಸಿಕೊಂಡು ನಯವಾಗಿ ಚೂರ್ಣ ಮಾಡಿ ಅದನ್ನು ಜೇನಲ್ಲಿ ತಗೊಳ್ಳುವಂಥದ್ದು. ಆ ಮೂಲಕವೂ ಸಹ ಕೆಮ್ಮು ಬಹಳಷ್ಟು ಕಮ್ಮಿ ಆಗ್ತದೆ. ಇನ್ನೊಂದು ಸುಲಭವಾಗಿ ಇದೆಲ್ಲ ಮಾಡಲಿಕ್ಕೆ ಕಷ್ಟ ಆಗ್ತದೆ ಹೇಳಿದರೆ ಮಾರ್ಕೆಟಲ್ಲಿ ಲೇಬಲ್ ಇರುವಂಥ ಒಂದು ಅರಿಷ್ಟ ಅಂತ ಹೇಳಿದರೆ ವಾಸಕಾಸವನ್ನು ಸಿಗ್ತದೆ. ವಾಸಕಾರಿಷ್ಟ ಸಿಗ್ತದೆ ಅಥವಾ ವಾಸಕಾಸವು, ಇದು ಯಾವುದಲ್ಲ ಒಂದು 3 ಚಮಚದಷ್ಟು ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ತಗೊಳ್ಳುವಂಥದ್ದು. ಇಲ್ಲ ಇನ್ನೊಂದು ಔಷಧಿ ಇದೆ, ಇದು ಅಸ್ತಮ ಇದ್ದವರಿಗೆ ಸಹ ಭಾಳ, ನೀವು ಹಾಗೆ ಹೇಳಿದರೆ ಅಸ್ತಮ ಇದ್ದವರಿಗೆ ಏನು ಮಾಡುವುದು ಅಂತೇಳಿ, ಅಸ್ತಮ ಚಿಕಿತ್ಸೆಯಲ್ಲಿ ಉಪಯೋಗ ಮಾಡೋದು ಪುಷ್ಕರ ಮೂಲಾಸ ಒಂದು ಸಿಗ್ತದೆ. ಪುಷ್ಕರ ಮೂಲಾಸ ಎಂಬುದು ಒಂದು ಔಷಧಿ, ಒಂದು 3 ಚಮಚದಷ್ಟು ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ. ಸೊ ಈ ಪುಷ್ಕರ ಮೂಲದೊಟ್ಟಿಗೆ ಅವನಿಗೆ ತುಂಬ ಉಬ್ಬಸ ಉಂಟು ಅಂತ ಇದ್ದರೆ ಕರ್ಪೂರಾದಿ ಚೂರ್ಣ ಅಂತ ಒಂದಿದೆ, ಅದು ಸಹ ಕರ್ಪೂರದ ಚೂರ್ಣ, ಅದು ಎಲ್ಲ ಕಡೆ ಸಿಗುವಂಥ ಒಂದು ಔಷಧಿ. ಅದು ಒಂದು ಅರ್ಧದ ಚಮಚದಷ್ಟು ಈ ಪುಷ್ಕರ ಮೂಲಾಸದೊಟ್ಟಿಗೆ ಸೇರಿಸಿ ತೆಗೆದುಕೊಳ್ಬೋದು, ಅಥವಾ ಅದನ್ನು ಜೇನಲ್ಲಿ ಅರ್ಧ ಚಮಚದಷ್ಟು ಪುಡಿಯನ್ನು ಜೇನಲ್ಲಿ ಮಿಶ್ರ ಮಾಡಿ ಸಹ ದಿನಕ್ಕೆ 3 ಸಲ ತೆಗೆದುಕೊಳ್ಬೋದು. ಅಲ್ಲದೆ ನಮಗೆ ಸಾಮಾನ್ಯ ಹೆಚ್ಚಾಗಿ ನಾವು ಪೇಪರಲ್ಲಿ ಓದುವಂಥ ಇನ್ನೊಂದು ದ್ರವ್ಯ ಅಂದರೆ ಚವನಪ್ರಾಶ ಅಂತ. ಕೆಮ್ಮಿಗೆ ಹೇಳುವಂಥ ಇನ್ನೊಂದು ದ್ರವ್ಯ ಚವನಪ್ರಾಶ. ಬೆಳಗ್ಗೆ 1 ಚಮಚ, ಮಧ್ಯಾಹ್ನ, ಅದು 3 ಸಲ ತಗೊಳ್ಬೇಕಾಗಿಲ್ಲ, ಬೆಳಿಗ್ಗೆ ಮತ್ತು ರಾತ್ರಿ 1 ಚಮಚ ತಗೊಂಡು ಸಹ ಆಗಾಗ ಬರುವಂಥ ಕೆಮ್ಮು ಕಮ್ಮಿ ಆಗ್ತದೆ.
ವೀಕ್ಷಕರೇ, ಮನೆಯಲ್ಲೇ ಸಿಗುವಂತಹ ಸಂಬಾರ ಪದಾರ್ಥಗಳಲ್ಲಿ ನಾವು ಹೇಗೆ ಆಯುರ್ವೇದ ಚಿಕಿತ್ಸೆಯನ್ನು ಮಾಡ್ಬೋದು ಎಂಬುದನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಸಾಮಾನ್ಯ ಕಾಯಿಲೆಯಾಗಿರುವಂತಹ ಕೆಮ್ಮಿನ ಬಗ್ಗೆ, ಅದಕ್ಕೆ ಬೇಕಾದಂತಹ ಸೂಕ್ತ ಔಷಧದ ಬಗ್ಗೆ ನಮ್ಮ ಚರ್ಚೆಯನ್ನು ಡಾಕ್ಟರ್ ಹರಿಕೃಷ್ಣ ಪಾಣಾಜಿ ಅವರೊಂದಿಗೆ ಮುಂದುವರಿಸೋಣ. ಆಗಲೇ ಬಹಳಷ್ಟು ಔಷಧಿಗಳನ್ನು ಹೇಳಿದ್ದೀವಿ ಡಾಕ್ಟರ್. ಎಲ್ಲಕ್ಕೂ ಕೂಡ ಒಂದು ಮಾಧ್ಯಮವಾಗಿ ನಾವು ಜೇನನ್ನು ಉಪಯೋಗಿಸ್ತೇವೆ. ಹಾಗಾದರೆ ಜೇನನ್ನು ಒಂದು ದಿವ್ಯ ಔಷಧ ಅಂತಲೂ ನಾವು ಹೇಳ್ಬೋದಲ್ಲ? ಹಾಂ, ಖಂಡಿತ. ಜೇನು ನಮ್ಮ ಆಯುರ್ವೇದ ತುಂಬ ಔಷಧಿಗಳಲ್ಲಿ ಉಪಯೋಗ ಆಗುವಂಥ ಒಂದು ದ್ರವ್ಯ, ಮತ್ತು ಯಾವಾಗಲೂ ನಿರಂತರ ತೆಗೆದುಕೊಳ್ಳುವಂಥ, ಯಾಕಂದ್ರೆ ತುಂಬ ಪೌಷ್ಟಿಕಾಂಶ ಇರುವಂಥ ಒಂದು ದ್ರವ್ಯ ಸಹ ಆಗಿದೆ ಅದು. ಹೌದು, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ನಾವು. ಕೆಲವರು ಉಷ್ಣ ಅಂತ ಹೇಳ್ತಾರೆ, ಹಾಗೇನಿಲ್ಲ. ನಿರಂತರ ಒಂದೊಂದು ಚಮಚ ಜೇನು ಪ್ರತಿಯೊಬ್ಬರು ತಗೊಳ್ಳುವ ಮೂಲಕ ಅದು ಆರೋಗ್ಯವನ್ನು ವೃದ್ಧಿಸ್ಬೋದು. ಡಾಕ್ಟರ್, ಈ ಕೆಲವೊಂದು ಸಾರಿ ಕೆಮ್ಮುವಾಗ ರಕ್ತ ಬರುತ್ತೆ, ಕಫದೊಟ್ಟಿಗೆ ರಕ್ತ ಬರುತ್ತೆ, ಇದು ಯಾವುದರ ಸೂಚನೆ? ಸಾಮಾನ್ಯವಾಗಿ ಹೆಚ್ಚು ಕೆಮ್ಮುವಾಗ, ತೀಕ್ಷ್ಣವಾಗಿ ಕೆಮ್ಮುವಾಗ ಇಲ್ಲಿಗೆ ರಕ್ತನಾಳ ಒಡೆದುಕೊಂಡು ರಕ್ತ ಬರುವುದು ಇದೆ. ಸೊ ಅದು ಏನು ದೊಡ್ಡ ತೊಂದರೆ ಇಲ್ಲ. ಒಂದೆರಡು ಸಲ ಅಥವಾ ಶಾರ್ಟ್ ಪೀರಿಯಡಿನ ಕೆಮ್ಮು, ಸ್ವಲ್ಪ ಸಮಯ ಇರುವಂಥ ಕೆಮ್ಮಿಗೆ ಸ್ವಲ್ಪ ರಕ್ತ ಬಂದರೆ ದೊಡ್ಡ ವಿಷಯವಾಗಿ ಮಾಡಬೇಕಾಗಿಲ್ಲ. ಕೆಮ್ಮು ಕಮ್ಮಿ ಆಗುವಾಗ ಅದು ಹೋಗ್ತದೆ. ಇನ್ನೊಂದು ರಕ್ತ ಬರುವ ಲಕ್ಷಣ ಅಂತ ಹೇಳಿದರೆ ಟ್ಯೂಬರ್ಕ್ಯುಲೋಸಿಸ್, TB ಹೇಳ್ತೇವಲ್ಲ, ಈ ತುಂಬ ಸಮಯದಿಂದ ತಿಂಗಳುಗಟ್ಟಲೆಯಿಂದ ಕೆಮ್ಮು ಬರ್ತಾ ಇದೆ. ಸೊ ಒಮ್ಮೊಮ್ಮೆ ಕೆಮ್ಮುವಾಗ ಕಫದೊಟ್ಟಿಗೆ ರಕ್ತ ಬರುವುದು ಅಂತ ಹೇಳಿದರೆ ನಾವು ಸ್ವಲ್ಪ ಜಾಗ್ರತೆ ಮಾಡಿ, ಅವನಿಗೆ ಟ್ಯೂಬರ್ಕ್ಯುಲೋಸಿಸ್ ಇರ್ಬೋದು ಅಥವಾ ಒಳಗೆ ಏನೋ ಒಂದು ದೊಡ್ಡ ತೊಂದರೆ ಇದೆ ಎಂಬುದಾಗಿ ನಾವು ಅಂದಾಜು ಮಾಡ್ಬೋದು. ಅದು ಕನ್ಫರ್ಮ್ ಮಾಡಬೇಕಾದ್ರೆ ಎಕ್ಸ್ರೇ ಮಾಡ್ಬೋದು, ರಕ್ತ ಟೆಸ್ಟ್ ಮಾಡ್ಬೋದು, ಆ ಮೂಲಕ ಕನ್ಫರ್ಮ್ ಮಾಡ್ಬೋದು. ಆಗ ರಕ್ತ ಬಂದ ಕೂಡಲೇ, ಒಂದೆರಡು ಸಲ ರಕ್ತ ಬಂದ ಕೂಡಲೇ ಅದರ ಬಗ್ಗೆ ಗಾಬರಿ ಮಾಡಲೇಬಾರ್ದು. ತುಂಬ ಸಮಯದಿಂದ ಕೆಮ್ಮು ಇರುವಂಥ ವ್ಯಕ್ತಿ ನಿರಂತರವಾಗಿ ಆಗಾಗ ಕಫದೊಟ್ಟಿಗೆ ರಕ್ತ ಬರ್ತದೆ ಅಂತ ಹೇಳಿದರೆ ದೊಡ್ಡ ಕಾಯಿಲೆ ಬಗ್ಗೆ ಆಲೋಚನೆ ಮಾಡಿ ಸೂಕ್ತ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು. ಮಕ್ಕಳಿಗೆ ಕೆಮ್ಮು ಬರೋದು ಸಾಮಾನ್ಯ ಡಾಕ್ಟರ್. ಈ ಮಕ್ಕಳ ಕೆಮ್ಮಿಗೆ ಏನಾದರೂ ವಿಶೇಷ ಚಿಕಿತ್ಸೆ ಅನ್ನೋದು ಆಯುರ್ವೇದದಲ್ಲಿ ಇದೆಯಾ? ಎಲ್ಲ ತಾಯಿಯಂದಿರು ಮಕ್ಕಳ ಅಂದರೆ ಸಣ್ಣ ಪ್ರಾಯದಲ್ಲಿ ಡಾಕ್ಟರಿಗೆ ಕರ್ಕೊಂಡು ಬರುವುದೇ ಕೆಮ್ಮಿಗಾಗಿ. ಹೌದು, ಬೇರೆ ಅದರ ಒಟ್ಟಿಗೆ ಸಣ್ಣ ಜ್ವರ ಇರುವುದು. ಹೆಚ್ಚಾಗಿ ಕಫ ನಿರಂತರ ಈಗಿನ ಎಲ್ಲ ಮಕ್ಕಳು, ಯಾಕಂದರೆ ಈಗ ನಾವು ತಿನ್ನುವಂಥ ವಸ್ತುಗಳು ಅದೇ ರೀತಿ ಇದೆ. ಮಕ್ಕಳಿಗೆ ಚಾಕ್ಲೇಟ್ ಎಂದು ಕೊಡ್ತೇವೆ, ಐಸ್ ಕ್ರೀಮ್ ಕೊಡ್ತೇವೆ, ಮನೆಯಲ್ಲಿ ಫ್ರಿಜ್ ಇದೆ, ತಂಪು ಪಾನೀಯಗಳನ್ನು ಸೇವಿಸುವುದು, ಇವುಗಳಿಂದಾಗಿ ಕಫ ಜಾಸ್ತಿಯಾಗಿ ಖಂಡಿತವಾಗಿ ಆಗಾಗ ಮಕ್ಕಳಿಗೆ ಕಫದ ಬಾಧೆ ಇದ್ದೇ ಇರ್ತದೆ. ಸಾಮಾನ್ಯವಾಗಿ ನಮ್ಮ ಮನೆಯಲ್ಲೇ ಇರುವಂಥ ಮಕ್ಕಳಿಗೆ ಈ ಕಫ ಇರುವಾಗ ಕೆಮ್ಮಿರು ಕೊಡಬೇಕು ಅಂತೇಳಿ ಲವಂಗ ಒಂದು ನಮ್ಮ ಸಾಮಾನ್ಯ ಸಿಗುವಂಥ ಒಂದು ಔಷಧಿ. ಲವಂಗವನ್ನು ನಯವಾಗಿ ಚೂರ್ಣ ಮಾಡಿ ಸ್ವಲ್ಪ ಜೇನು ಮಿಶ್ರ ಮಾಡಿ ಆಗಾಗ ನಕ್ಕಿಸ್ತಾ ಇದ್ದರೆ ಸಣ್ಣ ಕೆಮ್ಮೆಲ್ಲ ಕಮ್ಮಿ ಆಗ್ತದೆ. ಇನ್ನೊಂದು ಹೇಳಿದರೆ ಹಿಪ್ಲಿನ ಅಂತ ಹೇಳಿದೆ. ಹಿಪ್ಲಿನ ದೊಡ್ಡ ದಿವ್ಯ ಔಷಧಿ. ನಾವು ಇಲ್ಲಿ ಬೆಳೆಯೋದಿಲ್ಲ, ನಾರ್ತ್ ಇಂಡಿಯಲ್ಲಿ ಬೆಳೆಯುವಂಥ ಒಂದು ಅದು. ಆದರೆ ನಮ್ಮ ಔಷಧಿ ಅಂಗಡಿಗಳಲ್ಲಿ ಸಿಗ್ತದೆ ಹಿಪ್ಲಿ. ಅಂದರೆ ಹಿಪ್ಲಿ ಚೂರ್ಣ ಅಂತೇಳಿ ಸಿಗ್ತದೆ. ಅದಕ್ಕೆ ಪಿಪ್ಪಲಿ ಅಂತೇಳಿ ಇನ್ನೊಂದು ಹೆಸರು ಸಹ ಇದೆ. ಅಂಗಡಿಯಲ್ಲಿ ನೀವು ಹಿಪ್ಲಿ ಚೂರ್ಣ ಕೇಳಿದರೆ ಒಂದು 1/4 ಚಮಚ ಹಿಪ್ಲಿ ಚೂರ್ಣವನ್ನು ಜೇನಲ್ಲಿ ಮಿಶ್ರ ಮಾಡಿ ಅದು ಸಹ ಆಗಾಗ ಕೊಡುವ ಮೂಲಕ ಮಕ್ಕಳ ಕೆಮ್ಮು ಭಾಳ ಸುಲಭವಾಗಿ ಕಮ್ಮಿ ಆಗ್ತದೆ. ಮಕ್ಕಳ ಕೆಮ್ಮಲ್ಲಿ ಭಾಳ ಸುಲಭವಾಗಿ ಗುಣವಾಗುವಂಥ ಇನ್ನೊಂದು ದ್ರವ್ಯ ಅಂತ ಹೇಳಿದರೆ ನೀವು ಕೇಳಿರ್ಬೋದು ತುಂಬೆ ಗಿಡ ಅಂಥೇಳಿ. ತುಂಬೆ ಗಿಡ, ಹೌದು, ತುಂಬೆ ಗಿಡವನ್ನು ತಂದು ಅದರ ಒಂದು 7-8 ತುದಿ ಚಿಗುರು, ಅದನ್ನು ಒಂದು ಅರ್ಧ ಗ್ಲಾಸ್ ಹಾಲು ಅರ್ಧ ಗ್ಲಾಸ್ ನೀರಿನೊಟ್ಟಿಗೆ ಮಿಶ್ರ ಮಾಡಿ ಒಳ್ಳೆ ಕುದಿಸಿ ಅದನ್ನು ಒಳ್ಳೆ ನಯವಾಗಿ ಅರಿಬೇಕು. ಅರ್ದು ಅದಕ್ಕೆ ಸ್ವಲ್ಪ ಜೇನು ಮಿಶ್ರ ಮಾಡಿ ಒಂದು ದಿನಕ್ಕೆ 3 ಸಲ 1 ಚಮಚ ಅಷ್ಟು ಕೊಡಬೇಕು. ಅದರಿಂದ ಮೂಲಕವೂ ಸಹ ಮಕ್ಕಳ ಆಗಾಗ ಬರುವಂಥ ಕೆಮ್ಮುಗಳು ಖಂಡಿತವಾಗಿ ಕಮ್ಮಿ ಆಗ್ತದೆ. ತುಂಬ ಸಾಮಾನ್ಯ ಅದಕ್ಕೇನು ನೀರಿಲ್ಲದೆ ಬೆಳೆಯುವಂಥ ಒಂದು ಗಿಡ ಎಲ್ಲ ಕಡೆ ಇರ್ತದೆ. ಸಾಮಾನ್ಯ ಮಕ್ಕಳ ಕೆಮ್ಮಿಗೆ ಬಹಳ ಉತ್ತಮವಾಗಿ ಕೆಲಸ ಮಾಡ್ತದೆ. ಡಾಕ್ಟರ್, ಸಾಮಾನ್ಯವಾಗಿ ಎಲ್ಲ ತಾಯಂದ್ರಿಗೂ ಒಂದು ಸಂದೇಹ ಇದೆ, ಏನಂದರೆ ಕಫ ಇದ್ದ ಮಗು ಸ್ವಲ್ಪ ದೇಹದಲ್ಲಿ ಬೊಜ್ಜುತನ ಬಂದ ಹಾಗೆ ಕಾಣುತ್ತೆ ಅಂತ. ಇದು ನಿಜವೇ ಡಾಕ್ಟರ್? ಹೌದು. ನಮ್ಮಲ್ಲಿ ನಾವು ಆಯುರ್ವೇದದಲ್ಲಿ ಪ್ರಾಕೃತಿ ಅಂತ ಹೇಳ್ತೇವೆ. ಪ್ರಕೃತಿ ಯಾವುದು? ಕಫ ಪ್ರಕೃತಿಯ, ಪಿತ್ತ ಪ್ರಕೃತಿಯ, ವಾತ ಪ್ರಕೃತಿ. ಈ ಕಫ ಅಂದರೆ ತೋರ ಇರೋ ಮಕ್ಕಳು ಕಫ ಪ್ರಕೃತಿಯ ಒಂದು ಲೆಕ್ಕ. ಅಂಥ ಮಕ್ಕಳು ಅಂದರೆ ಅವರಿಗೆ ಸ್ವಲ್ಪ ಎಕ್ಸಸೈಸ್ ಕಮ್ಮಿ, ಫ್ಯಾಟ್ನ ಅಂಶ ಜಾಸ್ತಿ ಇರ್ತದೆ. ಯಾವಾಗ ಎಕ್ಸಸೈಸ್ ಕಮ್ಮಿ ಇರಿದಾಗ ಫ್ಯಾಟ್ ತುಂಬುವುದು ಕಾಮನ್. ಸೊ ಅಂಥ ಮಕ್ಕಳಿಗೆ ಕಫ ತುಂಬುವುದು ಸಹ ಜಾಸ್ತಿ. ತೋರ ಇದ್ದ ಮಕ್ಕಳು ಯಾವಾಗಲೂ ಕಫದಿಂದ ಆಗಾಗ ಬಳಲ್ತಾ ಇರ್ತಾರೆ. ಕೆಮ್ಮು ಹಾಗೂ ಅದಕ್ಕೆ ಬೇಕಾಗಿರುವಂತಹ ಆಯುರ್ವೇದಿಯ ಔಷಧಿ ಹಾಗೂ ಬೇರೆ ಬೇರೆ ರೀತಿಯ ಆಯುರ್ವೇದಿಕ ಉತ್ಪನ್ನಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಪುತ್ತೂರಿನ SDP ಕಸ್ಟಮರ್ ಸಂಖ್ಯೆಗೆ ಕರೆ ಮಾಡ್ಬೋದು ವೀಕ್ಷಕರೇ. ಕಸ್ಟಮರ್ ಸಂಖ್ಯೆ 9632 929 349. ಈ ನಂಬರ್ಗೆ ನೀವು ಕರೆ ಮಾಡ್ಬೋದು.
ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಕೆಮ್ಮು ಹಾಗೂ ಅದಕ್ಕೆ ಬೇಕಾಗಿರುವಂತಹ ಪೂರಕವಾದ ಔಷಧಿಯ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ತಲೆನೋವಿನ ಬಗ್ಗೆ ಡಾಕ್ಟರ್ ಹರಿಕೃಷ್ಣ ಪಾಣಾಜಿ ಅವರೊಂದಿಗೆ ಚರ್ಚೆ ಮಾಡೋಣ.